ಅಯ್ಯೋ ಮಂಜೆ ಎಲ್ಲಿಗೆ ಹೋದ್ರು? ಇನ್ನು 10 ನಿಮಿಷದಲ್ಲಿ ಬತ್ತೆ ಅಂತ ಹೇಳ್ರು. ಬೆಳಿಗ್ಗೆ ಅಪ್ಪರೊಳಗೆ ಮದುವೆ ಆಗಿಬಿಡು ಅಂತ ಹೇಳ್ರಪ್ಪ. ಇಷ್ಟು ಬೆಳಗ್ಗೆ ಹಬ್ಬಕ್ಕೆ ಬಂತು, ಇಷ್ಟು ಥರ ಪತ್ತೆ ಇಲ್ಲ ಗಂಡಸಿಂದು. ಥೋ, ಯಾರು ಕಂಡ್ರೆ ಕಡೆಗೆ ಯಾರು ಗುರ್ತ ಇದ್ದಾರೆಲ್ಲ ಬಂದರೆ ಕತೆ ಪಡ್ಚ. ನಾನು ಬೇರೆ ಇಷ್ಟು ರೆಡಿಯಾಗಿ ಬಂದಿದೆ, ಯಾರಾದರೂ ಕಳ್ರು ಕಾಕ್ರು. ದೇವ ದೇವ ಅಲ್ಲ, ಹೈಕಂಡದೆಲ್ಲ ಆರ್ಟಿಫಿಷಿಯಲ್ಲೇ ಪಾರ್ಲರಿಂದ ತಕ ಬಂದದ್ದು, 1000 ರೂಪಾಯಿ ಬಾಡಿಗೆ. ಆದರೂ ಕಳ್ರಿಗೆ ಅಂತ ಗೊತ್ತಾಗ್ತದೆ, ಚಿನ್ನವೇ ಅನ್ಕೊಂಡ್ರೆ. ಇಲ್ಲೇ ಅಪ್ಪ ಅಮ್ಮ ಕಣ್ಣು ಮದುವೆ ಮಾಡದಿದ್ರೆ ಇಷ್ಟು ಚಿನ್ನದ್ದೇ ಹಾಕ್ತಿದ್ದೀರಿ ನನ್ನ ಹತ್ರ ಜ್ಯುವೆಲ್ಲರಿ, ಇಷ್ಟು ಚಿನ್ನವೇ ಹಾಕ್ತಿದ್ದಿತ್ತು. ಇರಲಿ, ಚಿನ್ನದಂತೆ ಹುಡುಗ ಸಿಕ್ಕರ ಮೇಲೆ ಈ ಚಿನ್ನಕ್ಕೆಲ್ಲ ಎಂತ ಕಾಸೆ ಅಲ್ದ. ಓ, ನೆನ್ನೆ ರಾತ್ರಿ ಒಂದು ಹುಡುಗಿ ಫೋನ್ ಮಾಡ್ತಲ್ಲ, ಇದೇ ಹುಡುಗಿಯೋ ಏನೋ ಬಹುಶಃ. ನಿಂತಿತ್ತಲ್ಲ, ಹೋಗಿ ಮಾತಾಡಿಸ್ದೆ. ಹಾಂ ಭಟ್ರೆ ನಮಸ್ಕಾರ, ನೆನ್ನೆ ನಾನು ಫೋನ್ ಮಾಡಿದ್ದೀನಲ್ಲ. ಗೊತ್ತಾಯ್ತು ಮಗ. ಎಂಥದ್ದು ರೆಡಿ ಎಲ್ಲ ಬಂದಂಗಿತ್ತು? ಎಂತ ಪೂಜೆ ಮಾಡಿಸ್ಕಿದ್ದಿತ್ತು? ಪೂಜೆ ಅಂದರೆ ಮದುವೆ ಮಾಡ್ಕಿದ್ದಿತ್ತು ಭಟ್ರೆ, ಮದುವೆ ಹಾಕಿದ್ದಿತ್ತು ಒಂದು. ಇಲ್ಲಮ್ಮ ನಂಗೆ ಆಗಲೇ ಮದುವೆ ಆಗಿದೆ, ನಾನು ಮದುವೆ ಆಗ್ಲಿಕ್ಕೆ ಆಗೋದಿಲ್ಲ. ನೀವು ತುಂಬ ಚಂದ ಇದ್ದೀವಿ, ಆದರೆ ಇಲ್ಲ. ಅಯ್ಯೋ ಭಟ್ರೆ ನೀವಲ್ಲ, ನನಗೆ ಮದುವೆ ಹಾಕಿದ್ದಿತ್ತು ಒಂದು, ಅದಕ್ಕೆ. ಅಲ್ಲ ಭಟ್ರೆ, ನಂದು ಇವತ್ತು ಮದುವೆ. ನೀವು ಅದು ಮದುವೆದೆಲ್ಲ ಮಾಡಿ ಕೊಡ್ತು, ರಿಚುವಲ್ಸ್ ಎಂತ ಹೇಳ್ತೀರ, ಆ ಶಾಸ್ತ್ರ ಎಲ್ಲ ಮಾಡಿ ಕೊಡ್ತು ನೀವು ಅಂತ ಹೇಳಿ, ಅದಕ್ಕೆ ಫೋನ್ ಮಾಡಿದ್ದು. ಅದಕ್ಕೆ ಬೆಳಿಗ್ಗೆ ಬೇಗ ಬನ್ನಿ ಅಂತ ಹೇಳೋದು ನಿಮಗೆ. ಅದ್ವೇನಾ? ಹಾಂ ಆಯ್ತಾಯ್ತು. ಅದಕ್ಕೆಲ್ಲ ಟೈಮಿಂಗ್ಸ್ ಅದೆಲ್ಲ ನೋಡಬೇಕಲ್ಲಮ್ಮ. ಸಡನ್ನಾಗಿ ಹೇಳಿದ್ರೆ ನೀವು ಪೂಜೆ ಅಂದರೆ ನಾನು ಅದಕ್ಕೆ ಹಾಗೆ ಬಂದೆ ಬೆಳಿಗ್ಗೆ, ಏನಾದರೂ ಸಣ್ಣ ಪುಟ್ಟ ಪೂಜೆ ಇರ್ಬೋದು ಅಂದ್ಕೊಂಡು. ಆಯಿತು. ದೊಡ್ಡವರೆಲ್ಲ ಎಲ್ಲಿದ್ದಾರೆ? ಹುಡುಗ ಎಲ್ಲಿ? ಭಟ್ರೆ ಅದೆಂತ ಅಂದರೆ ದೊಡ್ಡವರೆಲ್ಲ ಇಲ್ಲ, ಇದು ಲವ್ ಮ್ಯಾರೇಜ್. ಅಯ್ಯೋ, ಲವ್ ಮ್ಯಾರೇಜಾ? ಅಯ್ಯಪ್ಪ, ಹಾಗಾದರೆ ಇಲ್ಲಮ್ಮ, ಅದಕ್ಕೆಲ್ಲ ನಾವೆಲ್ಲ ನಮ್ದು ಅದೇ ಪ್ರೋತ್ಸಾಹ ಇಲ್ಲ ಅಂಥದ್ದಕ್ಕೆಲ್ಲ. ಬೇಡ, ನೀವು ಯಾರನ್ನಾರು ಬೇರೆ ಬಟ್ಟನ್ನು ನೋಡ್ಕೊಳ್ಳಿ, ಇಲ್ಲಾದರೆ ರಿಜಿಸ್ಟರ್ ಮ್ಯಾರೇಜ್ ಏನಾರು ಆಗಿಬಿಡಿ ಅಮ್ಮ. ಅಲ್ಲದೆ ನೋಡಿ, ಯಾಕಮ್ಮ ಈ ಥರದ್ದೆಲ್ಲ ಮಾಡ್ಕೋತೀರಿ? ಅಪ್ಪ ಅಮ್ಮ ಎಲ್ಲ ಇದ್ದಾರೆ ತಾನೆ ನಿನಗೆ? ಇಲ್ಲ ಭಟ್ರೆ, ಅಪ್ಪ ಅಮ್ಮ ಎಲ್ಲ ಇದಕ್ಕೆಲ್ಲ ಒಪ್ಪೋದಿಲ್ಲ. ಆಯ್ಲಿ, ನೀವು ಇದರಲ್ಲೇ ಒಂದೊಂದು ಸಣ್ಣ ಸಿಂಪಲ್ಲಾಗಿ ನಮಗೊಂದು ಮದುವೆ ಮಾಡಿ ಕೊಡಿ. ಅಮ್ಮ, ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ನಿಮ್ಮನ್ನ, ಹೌದಾ? ಎಷ್ಟು ಕಷ್ಟಪಟ್ಟು ಸಾಕಿ ಮಾಡಿ ಎಲ್ಲ. ನಿನ್ನ ಮನೆಯಲ್ಲಿ ಹೇಳು ಫಸ್ಟ್, ಎಲ್ಲಿ ನಿಮ್ಮ ಮನೆಯಲ್ಲಿ ಹೇಳು, ಯಾರ ಮನೆ ನೀನು? ನಾನಿಲ್ಲ, ಹಾಸ್ಟೆಲಲ್ಲಿರೋದು. ನಮ್ಮದು ಊರು ಬೇರೆ, ಸುಮಾರು ದೂರ ಆಗ್ತಿರ್ಲಿಂದ ಒಂದು 200-250 ಕಿಲೋಮೀಟ್ರ್ ಆಚೆಗೆ. ನಾ ಹಾಸ್ಟೆಲಲ್ಲಿರೋದೆ ಭಟ್ರೆ. ಪ್ಲೀಸ್, ಹುಡುಗನೊಟ್ಟಿಗೆ ನಾನು ಮದುವೆ ಆಯ್ಕಂತ ಡಿಸೈಡ್ ಮಾಡಿದೆ. ಆಯ್ಲಿ ಮಾಡಿಕೊಡಿ ಪ್ಲೀಸ್. ಅಮ್ಮ, ನನಗೆ ಯಾಕೋ ಇದು ಒಂದು ಸ್ವಲ್ಪನೂ ಸರಿ ಅನಿಸ್ತಿಲ್ಲಮ್ಮ. ನಾನು ಬಂದು ಸಿಕ್ಕಾಕೊಂಡೆ. ನೀ ರಾತ್ರಿ ಫೋನ್ ಮಾಡಿದಾಗ ನಾನು ಏನು ಅಂತ ಅನ್ಕೊಂಡಲ್ಲಮ್ಮ. ಛೇ ಅಲ್ಲ, ಈಗೇನು ಮದುವೆ ಆಗ್ತೀಯ, ಹುಡುಗ ಹೆಂಗೋ ಏನೋ, ಅವ್ರ ಮನೆಯವ್ರು ಹೆಂಗೋ ಏನೋ, ನಿನ್ನ ಚೆನ್ನಾಗಿ ಸಾಕ್ತಾರೋ ಇಲ್ವೋ ಯಾಕಮ್ಮ ಗೊತ್ತೋ, ಯಾರಿಗೆ ಗೊತ್ತೇಳು? ಇಷ್ಟು ಕಷ್ಟಪಟ್ಟು ಅಪ್ಪ ಅಮ್ಮ ಇಷ್ಟು ದೊಡ್ಡವ್ರು ಮಾಡಿದ್ದಾರೆ, ಅವ್ರಿಗೆ ಗೊತ್ತಿರಲ್ವಾ ಯಾವ ಥರ ಹುಡುಗ ಬೇಕಂತ. ಬೇಡಮ್ಮ, ನಾ ಹೇಳಿದಾರೆ ಹಿಂಗಿಂದೆಲ್ಲ ಬೇಡ. ನೀ ಹೋಗಿ ಮನೆಗೆ ಹೋಗಿ ನೀನು. ಅಯ್ಯೋ ದೇವಾ, ಈ ಬಟ್ಟೆ ಅಂತಕ್ಕೂ ಮದುವೆ ಮಾಡೋಂಗೆ ತೋರೋದಿಲ್ಲಲ್ಲ. ಈ ದಿವಸ ಬಿಟ್ಕೊಂಡ್ರೆ ಕಡೆ ಮಂಜಿನ ಮೈಂಡ್ ಹೆಂಗತ್ತ ಏನೋ. ಭಟ್ರೆ, ನಂಗೆ ಅಪ್ಪ ಅಮ್ಮನೇ ಇಲ್ಲ, ನನಗೆ ಯಾರೋ ಬೆಳೆಸಿದ್ದಷ್ಟೇ, ಹಾಸ್ಟೆಲಲ್ಲಿ ಬಿಟ್ಟಿರೋದಕ್ಕೆ. ಇದು ಒಳ್ಳೆ ಹುಡುಗ ಭಟ್ರೆ, ನನ್ನ ತುಂಬ ಆಸೆ ಮಾಡ್ತಾರೆ. ದಯವಿಟ್ಟು ಹೆಂಗಾರ ಮಾಡಿ ಮದುವೆ ಮಾಡಿಕೊಡಿ. ನಿಮ್ಮ ಋಣನ ಯಾವತ್ತೂ ಮರೋದಿಲ್ಲ. ಆಯ್ಲಿ ಪ್ಲೀಸ್, ನಿಮ್ಮ ಕಾಲಿಗೆ ಬೇಕಾದ್ರೆ ಬೀಳ್ತೆ. ಏನಮ್ಮ, ಇದೇನು ಪುಣ್ಯದ ಕೆಲಸನೋ ಪಾಪದ ಕೆಲಸನೋ ಒಂದು ಅರ್ಥ ಆಗ್ತಿಲ್ಲಲ್ಲ ನನಗೆ. ಹೀಗೆಲ್ಲ ಮಾಡಿ ಹೇಳ್ತೆ, ಪಾಪ ಅಲ್ಲ ಅಂತ ಅನಿಸುತ್ತು. ಆದರೂ ಎಂಥದಾರ ಇರಲಿ ಅಮ್ಮ, ಈ ಥರ ಎಲ್ಲ ಓಡಿ ಹೋಯೆಲ್ಲ ಮದುವೆ ಆಗ ಅದೆಲ್ಲ ಸಮ ಆಗ್ತಿಲ್ಲ. ನಿಮ್ಗೆ ಈಗಳಿನ ಕಾಲದ ಮಕ್ಕಳಿಗೆ ಎಂಥದ್ದು ಹುಡುಗ ಬೇರೆ ಒಳ್ಳೆಯನಂತ ಹೇಳ್ತೆ, ಎಂತ ಮಾಡೋದನ್ಕ ಗೊತ್ತಿಲ್ಲಲ್ಲ ನನಗೀಗ. ನೀನು ಯಾರಿಲ್ಲ ಅಂತ ನಿಂಗೆ ಗೊತ್ತಿಲ್ಲದಿದ್ದವಳಂತೆ, ಈ ಪಟೆ ಚಿನ್ನಗಿನ್ನೆಲ್ಲ ಹಾಯ್ಕೊಂಡಿದ್ಯಲ್ಲ. ಆಯ್ಲಿ, ನಿಮ್ಮ ಮಗ್ಳಂತ ಅನ್ಕೊಂಡು, ನಿಮ್ಮ ಮಗ್ಳ ತನಕ ಮದುವೆ ಮಾಡಿ. ಏನು ನನ್ನ ಮಗಳು ಅನ್ಕೋಬೇಕಾ? ನನ್ನ ಮಗಳು ಏನಮ್ಮ? ನೀನು ಸಾಧಾರಣಕ್ಕಿದ್ದೆ, ನಾನು ಎಂಥದ್ದು ಹೋಯ್ಲೀನಿ ಅಂತ ಮಾಡೋದು, ಬಡವ್ರ ಮನೆ ಹೆಣ್ಣೇನೋ ಎಂಥದ್ದು ಅನ್ಕೊಂಡು ಮೈ ತುಂಬ ಚಿನ್ನ ಹಾಕೊಂಡಿದ್ದೆ ನೀನು. ಅದ್ರ ಮೇಲೆ ಎಂಥದ ನಿಮ್ಮ ಮಗಳು ಅನ್ಕಣ್ಕ? ನನ್ನ ಮಗಳು ಹಿಂಗಿಂದೆಲ್ಲ ಮಾಡುವಾಗ ಇಂಥದ್ದೆಲ್ಲ ನಾಯಿಸಿಲ್ಲ, ನನ್ನ ಮಗಳು ಕಲೀಲಿಲ್ಲ ಎಂತ ಅನ್ಕೊಂಡಿದ್ದೆ? ನನ್ನ ಮಗಳು ಅನ್ಕೊಂಡ್ಕೊಂಬರು ಮಗಳು. ನನ್ನ ಮಗಳು ಹೀಗೆಲ್ಲ ಮಾಡೋದಿದ್ರೆ ಇಷ್ಟೊತ್ತಿಗೆ ಅಡ್ಡಡ್ಡ ಕೊಂದು ಹಾಕ್ತಿದ್ದೆ ಅವಳನ್ನ, ಅಡ್ಡಡ್ಡ ಸುಲಿತಿದ್ದೆ ಅವಳನ್ನ ನಾನು. ಎಂತ ಅನ್ಕೊಂಡಿದ್ದೆ ನೀನು? ಹೆಂಗಿಂದೆಲ್ಲ ಮಾತಾಡೋದು ನೀನು? ಹೆದರಿಕೆ ಇಲ್ದಿದ್ದು ಹೆಂಗನೆಲ್ಲ? ಅಯ್ಯೋ ಎಡವಟ್ಟಾಯ್ತಲ್ಲ. ಅಲ್ಲ ಹಂಗಲ್ಲ. ಅಯ್ಯೋ ದೇವ, ಇದೆಲ್ಲ ಚಿನ್ನ ಅಲ್ಲ ಭಟ್ರೆ, ಇದೆಲ್ಲ ಚಿನ್ನ ಅಲ್ಲ, ಸುಮ್ಮನೆ ಫ್ರೆಂಡ್ಸ್ ಇದೆಲ್ಲ ಗಂಡಿನ ಕಡಿಯಾರು ಶ್ರೀಮಂತರಿದ್ರ, ಅದಕ್ಕೆ ಒಂಚೂರು ಹಾಯ್ಕೊಂಡದವ್ರ ಹತ್ರ ಕೇಂಡವ್ರಿಗೆಲ್ಲ ವಾಪಸ್ ಕೊಡ್ಕ. ಈ ಸೀರೆಯೂ ನಂದಲ್ಲ ಭಟ್ರೆ. ಆಯ್ಲಿ, ನಿಮ್ಮ ತಪ್ಪ ಮಾತಾಡೋದಿದ್ರೆ ಕ್ಷಮಿಸಿ ಬಿಡಿ. ನಿಮ್ಮ ಮಗಳಲ್ಲ ಸಾರಿ. ಆಯ್ಲಿ ಇದು ಒಂದ್ಸಲ ನನಗೆ ಪ್ಲೀಸ್. ಅಂತ ಒಂದ್ಸಲ್ವಾ?
ಮತ್ತೆಲ್ಲರೂ ಎಷ್ಟು ಸಲ ಮದುವೆ ಹತ್ರ ಒಂದೇ ಸಲ ಮದುವೆ ಹಪ್ತೆ ಎಲ್ಲರೂ. ಆತಿಲ್ಲ ನಂಗಿದೆಲ್ಲ ಆತಿಲ್ಲ. ನಾ ಹೊತ್ತೆ ನನಗಿನ್ನ ದಿನದ ಪೂಜಿಸೋ ಟೈಮ್ ಆಯ್ತು. ಇನ್ನಿನ್ನು ಹುಡುಗನು ಇನ್ನೂ ಬರ್ತಿಲ್ಲ. ಅದು ಬಪ್ಪದು ಡೌಟೇ ಬಿಡ. ಹಿಂಗಿಂದೆಲ್ಲ ಮದುವೆಗೆಲ್ಲ ಎಲ್ಲ ಹುಡುಗರೆಲ್ಲ ಹೇಳ್ತಾರಷ್ಟೇ, ಲಾಸ್ಟ್ ಮೂಮೆಂಟಾಗಿ ಕೈಯೇ ಕೊಡು. ಹಂಗೆಲ್ಲ ಮಾತಾಡಬೇಡಿ ಪ್ಲೀಸ್ ಭಟ್ರೆ. ಅವ್ರು ಆ ಥರದವ್ರಲ್ಲ. ಆ ಥರದಿದ್ರೆ ನಾ ಖಂಡಿತ ಮದುವೆ ಆಗ್ತಿರ್ಲಿಲ್ಲ. ತುಂಬ ಒಳ್ಳೆಯವ್ರು ಭಟ್ರೆ ಅವರು. ಆಯ್ಲಿ ದಯವಿಟ್ಟು ಇದೊಂದು ಮದುವೆ ಮಾಡಿಕೊಡಿ, ನಿಮ್ಮ ಪುಣ್ಯ ಬರ್ತತ್ತು. ಅಮ್ಮ ಒಬ್ಬೊಬ್ಬರು ದೇವಸ್ಥಾನ ಬಪ್ಪಕ್ಕೆ ಶುರು ಮಾಡ್ರಿ. ಕಡೆಗೆಲ್ಲ ಜನ ಈ ಥರ ಎಲ್ಲ ಮದುವೆ ಮಾಡಿ ಕೊಟ್ಟಿದ್ದೆ ನಾನು ಅಂತ ಹೇಳ್ರೆ ನಂಗೆ ದಕ್ಷಿಣ ಪಾವನಿ ಹೋಯ್ಲಿ. ಕಾಡಿ ನನ್ನ ಕತ್ತಿ ಮತ್ತೆ ದೇವಸ್ಥಾನಕ್ಕೆ ಬರ್ತಿದ್ದಂಗೆ ಹತ್ಕಣಷ್ಟೇ. ಅಕ್ಷತಾ, ಐ ಆಮ್ ಹಿಯರ್. ಬಾ ಮಂಜು, ಯಾಕೆ ಲೇಟ್ ಮಾಡ್ರಿ? ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ? ಈ ಭಟ್ರು ಬೇರೆ ಕಾಣಿ ಇವ್ರು ಮದುವೆ ಮಾಡ್ಸೋಕ್ಕೆ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಎಷ್ಟು ಟೆನ್ಷನ್ ಆಯಿತು. ನೀವು ಬೇರೆ ಇಷ್ಟೊತ್ತಾರು ಬರಲಿಲ್ಲ, ಬರ್ಕಲ್ದ ಟೈಮಿಗೆ. ಶೇ, ಓ ಸಾರಿ ಡಿಯರ್, ಸಾರಿ. ನಂಗೆ ಗೊತ್ತಾಗಲಿಲ್ಲ, ಒಂದು ಸ್ವಲ್ಪ ಲೇಟ್ ಆಯಿತು. ಬರ್ತಾ ಗಾಡಿ ಬೇರೆ ಪಂಚರ್ ಆಯಿತಾ, ಅದು ಮತ್ತೆ ದುಡ್ಕೊಂಡು ಬರಬೇಕಾಯ್ತು ಇಷ್ಟ ತನಕ. ಅದಕ್ಕೆ ಹೇಳ್ದೆ ನಿಮಗೆ ಫಸ್ಟ್ ಆ ಗಾಡಿ ಎಲ್ಲ ಬಿಸಾಡಿ ಒಂದು ಒಳ್ಳೆ ಗಾಡಿ ತಗೊಂಡು ಅನ್ಕೊಂಡು. ನಾ ಹೇಳೋದು ಮಾತಕ್ಕೆ ಅಂತಿಲ್ಲ ನೀವು. ಓಕೆ, ಇವತ್ತು ಸಾಯಂಕಾಲನೇ ಹೋಗಿ ಬುಕ್ ಮಾಡ್ತೀನಿ ಹೊಸ ಗಾಡಿ. ಇದೇ ಭಟ್ರ ಹತ್ರ ಪೂಜೆ ಮಾಡಿಸಿದ್ರೆ ಸರಿ ಗಾಡಿಗೂ, ಓಕೆನಾ? ಯಪ್ಪ ಅಲ್ಲ, ಇನ್ನು ಮದುವೆಪ್ಪ ಮುಂಚೆಯೇ ಹೊಸ ಗಾಡಿ ತಗೊಂಡು ಅದು ಸಮಯ ಇಲ್ಲ ಅಂತಳಲ್ಲ. ಆಯ್ತು, ಇವರು ಮದುವೆಯಾರೆ ಆಯ್ತು ಅಷ್ಟೇ. ಅವನು ಮಂಡಿ ಚೇರ್. ಬನ್ನಿ ಫಸ್ಟ್ ಬೇಗ ಮದುವೆ ಆಗ್ಬಿಡೋಣ. ಯಾವಾಗ ಏನಾಗುತ್ತೋ ಹೇಳಕ್ಕೆ ಬರಲ್ಲ. ಪ್ಲೀಸ್ ಬೇಗ. ನಮಸ್ತೆ ಭಟ್ರೆ, ನಾನು ಮಂಜು ಅನ್ಕೊಂಡು ಈ ಹುಡುಗಿನ ಮದುವೆ ಹುಡುಗ, ಸ್ವಲ್ಪ ಬೇಗ ಮದುವೆ ಮಾಡಿಬಿಡಿ. ಅಲ್ಲಪ್ಪ, ಮದುವೆ ಏನೋ ಮಾಡಿಸ್ದೆ, ನೀನು ಈ ಹುಡುಗಿನ ಒಳ್ಳೆ ರೀತಿ ಬಾಳಿಸ್ದೆ ಅಲ್ದ? ಏನು ಗ್ಯಾರಂಟಿ ನೀನು ಈ ರೀತಿ ಒಳ್ಳೆ ರೀತಿಲಿ ಅವಳು ಬಾಳಿಸ್ದೆ ಅಂತ ಹೇಳಿ? ಹೆಣ್ಮಕ್ಳು ಕಣ್ಣಾಗ ನೀರು ಬರ್ಸೋಕ್ಕಾಗ ಒಳ್ಳೆ ರೀತಿ ಸಾಕಕ್ಕೆ ಅವ್ರನ್ನಕ್ಕ. ಹಾಂ ಭಟ್ರೆ, ಅವಳು ಕಣ್ಣಾಗೆ ನೀರು ಬರ್ಸೋಕ್ಕಾಗ ಅಂದ್ಕೊಂಡೆ ನನಗೆ ಮದುವೆ ಆಗ್ತಿದ್ದದ್ದು ಅವಳನ್ನು. ಪರವಾಗಿಲ್ಲಪ್ಪ, ನಾನು ಮದುವೆ ಮಾಡಿಸೋದೇ ಬೇಡ, ನೀವು ಯಾರನ್ನಾರು ಬೇರೆ ಭಟ್ರನ್ನ ನೋಡ್ಕೊಳ್ಳಿ ಅಂತ ಹೇಳೋಣ ಅಂತಿದ್ದೆ. ಆದರೂ ನಿನ್ನ ಮುಖ ಕಂಡ್ರೆ ಒಳ್ಳೆ ಹುಡುಗನ ಕಣ್ಣಂಗೆ, ಒಳ್ಳೆ ಮನೆಯವ್ರ ಕಣ್ಣಂಗೆ ಕಾಂತೆ. ಆಯ್ತಪ್ಪ, ಫಸ್ಟ್ ಈ ಬಟ್ಟೆ ಬದಲಿಸ್ಕಪ್ಪ ಹೋಗು. ಆ ಹೆಣ್ಣು ಲಾಯ್ಕೈ ಬಂದಿದ್ದು ಡ್ರೆಸ್ ಎಲ್ಲ ಮಾಡ್ಕೊಂಡು ಹೋಗು. ಬೇರೆ ಬಟ್ಟೆ ಎಲ್ಲ ಅಂದರೆ ಪಂಚಿ ಇಲ್ಲ ಭಟ್ರೆ, ಅದೆಂಥದ್ದು ತರಲಿಲ್ಲ. ನಾ ಗಡಿ ಬಿಟ್ಟಿಲ್ಲ, ಹಿಂಗೆ ಒಂದು ಮದುವೆ ಮಾಡಿಬಿಡಿ ನಮಗೆ. ಇಲ್ಲ, ಆ ಥರದ್ದೆಲ್ಲ ನಾನು ಮದುವೆ ಮಾಡಿಸೋದಿಲ್ಲ. ಒಂದೇ ಸಿಂಪಲಾಗಿ ಮದುವೆ ಆದರೂ ಕೂಡ ಎಲ್ಲ ಶಾಸ್ತ್ರೋತ್ತರವಾಗಿ ಆಯ್ಕೆ ಅದೆಲ್ಲ ಆಗ್ತಿಲ್ಲ ನನಗೆ. ನೀನು ಎಲ್ಲಿಂದಾರ ಒಂದು ಪಂಚಿ ತಗೋಬ ಹೋಗು. ಭಟ್ರೆ, ನಮ್ಮ ಹತ್ರ ಪಂಚಿ ಇಲ್ಲ ಭಟ್ರೆ, ಹೀಗೆ ಮದುವೆ ಮಾಡಿ ಪ್ಲೀಸ್. ಎಂಥದ್ದು ಒಂದು ಮದುವೆ ಮುಖ್ಯ ಅಲ್ಲ, ಪಂಚೆ ಮುಖ್ಯವ ಭಟ್ರೆ. ಆಯ್ಲಿ, ನಿಮ್ಮ ಮಕ್ಕಳಲ್ಲ, ನಾವು ಪಾಪದ ಹೊಂದ್ಕೊಂಡು ಒಂದು ಮದುವೆ ಮಾಡಿಬಿಡಿ ಆಯ್ಲಿ. ಅಂಥದಾರು ಹೇಳು ಮಗ, ನೀ ಭಯಂಕರ ಚಾಲಕಿ ಅಂದರೆ ಭಯಂಕರ ಚಾಲಕಿ ಹೆಣ್ಣು. ಅದು ಮಾತ್ರ ನಂಗೆ ಗೊತ್ತಾಯ್ತು. ಈ ಪೂರ ನಮ್ಮ ಭಾಷೆ ಮಾತಾಡ್ತೆ. ಕೇಂದ್ರ ಹಾಸ್ಟೆಲಲ್ಲಿ ಇಪ್ಪದು ನಮ್ಮ ಮನೆಯೆಲ್ಲ ದೂರ ಅಂತೆ. ಸೊಸತ್ರ ಯಾವ ಊರು ಅಂದ್ಕೊಂಡು ಹೇಳೋದಿಲ್ಲ. ಗಂಡಿನ ಕಂಡ್ರೆ ಪಾಪದ ಗಂಡು ಕಣಂಗಿತ್ತು. ಎಲ್ಲೋ ನೀನೇ ಎತ್ತಾಕ ಬಂದಿದ್ದಿ ಈ ಗಂಡಿನ. ಆಯ್ತು, ಒಂದು ಕೆಲಸ ಮಾಡುವ. ನನ್ನ ಹತ್ರ ಒಂದು ಹಳೆ ಪಂಚಿ ಇತ್ತು, ಅದು ಇದು ಮಡಿ ಹಾಯ್ಕೊಂಬ. ಇನ್ನೊಂದು ಪಂಚಿ ಇರುತ್ತೆ, ವಾಪಸ್ ಹೋಗೋಷ್ಟೊತ್ತಿಗೆ ಒಣದ ಪಂಚಿ ಹಾಯ್ಕೊಬೋದು. ಅದನ್ನೇ ತಗೋಬತ್ತೆ, ಉಟ್ಕೊಂಡ್ಲಿ. ಮಾಂಗಲ್ಯ ಎಲ್ಲ ತಂದಿರಲ್ಲ. ಹಾಂ ಭಟ್ರೆ, ಅದೆಲ್ಲ ನನ್ನ ಗಾಡೀಲಿತ್ತು. ಪಂಚಿ ಅಂತ ತರಲಿಲ್ಲ, ಗಡಿ ಬಿಟ್ಟಿಲ್ಲ ಅಷ್ಟೇ. ಮಂಜವ್ರೆ, ಅವ್ರದ್ದು ಬೇಡ ಅಂತ ಹೇಳಿ ಮಾರ್ರೆ. ಅದು ಎಂಥ ಪುಂಜಿ ಎಷ್ಟು ತೆಳ್ಳ ಇತ್ಕಣಿ, ಒಳಗಿಂದೆಲ್ಲ ತೋರ್ತಿತ್ತು. ಈಗ ನೀವು ಹಾಯ್ಕೊಂಡ್ರೆ ನಿಮ್ಮದು ಎಲ್ಲ ತೋರುತ್ತೀಗ. ಬೇಡ, ಇದರಲ್ಲೇ ನಾ ಮದುವೆ ಆತೆ ಅಂತ ಹೇಳಿ. ಅಂದೇನು ನನಗೆ ಜಾಸ್ತಿ ಆಯ್ತು, ಇವ್ರು ಪಂಚಿ ಹಿಂದೆ ಬಿದ್ದಿರಪ್ಪ. ಭಟ್ರೆ, ಎಂಥದ್ದು ಒಂದು ಬೇಗ ಒಂದು ಮದುವೆ ಮಾಡಿ ಬಿಡಿ ಮಾರ್ರೆ. ಆಯ್ಲಿ ಪ್ಲೀಸ್, ನಮ್ಗೆ ಎಂಥ ಟೈಮಿಂಗ್ಸ್ ಪಂಚಿ ಅದು ಎಂಥದ್ದು ಬೇಡ. ಒಂದು ಮದುವೆ ಒಂದು ಪಟ್ಟ ಮಾಡಿಬಿಡಿ. ಆಹಾರ ತಗೋಬತ್ತೆ ತಡೀನಿ. ಮಾಂಗಲ್ಯ ತಂದಿದ್ದೀನಾ? ಮಾಂಗಲ್ಯ ತಂದಿದ್ದಿದ್ರು ಕೊಡು. ಮಾಂಗಲ್ಯ ಇಲ್ಲ, ಹಾರ ತಗೊಬಂದಿದೆ. ಹಾಂ, ನಮ್ಗೆ ಹಾರ ಬದಲಿಸ್ಕೊಂಡ್ರೆ ಸಾಕು, ಮದುವೆ ಆದಂಗಷ್ಟೇ. ಎಂಥದ್ದು ನಿಮ್ಮ ಕರು ಮತ್ಲ ತಗೊಬನ್ನಿ. ಎಂಥ ತಂದಿರಿ ಅದನ್ನೇ ಕೊಡಿ, ಮಂತ್ರ ಹೇಳ್ತೆ ಹಾರ ಬದಲಿಸ್ಕೊಳ್ಳಿ. ಮಾಂಗಲ್ಯ ತಂದಿದ್ದಿದ್ರೆ ದೇವ್ರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಕೊಡ್ತಿದ್ದಿದ್ದೆ. ಆಯ್ತು, ಎಂಥದ್ದು ಒಂದು ಮಾಡಿ ಮುಗಿಸುವತ್ಲ. ಹಾಂ ಆಯ್ತಾಯ್ತು, ನನಗೆ ಮಂತ್ರ ಹೇಳ್ತೆ. ಮಾಂಗಲ್ಯಂ ತಂತು ನಾನೇನಾ ನವ ಜೀವನ ಹೇತುನಾ ಕಂಠೆ ಭದ್ರಾಣಿ ಶುಭತೆ ಸಂಜೀವ ನಿಮ್ಮಂಡಿ ಅಂತಾರ ಮಾಡ್ಕಸಾಯಿನಿ. ನೀವು ಮಾಡಿದ ಕರ್ಮ ನೀವನ್ನು ಬಯಸಿ, ನನಗೇನು ನನ್ನ ಕೆಲಸ ಮುಗೀತು. ಶುಭ ಮಸ್ತು. ಹಾಕಪ್ಪ, ಹುಡುಗಿ ಕುತ್ತಿಗೆಗೆ ಹಾಕತ್ಲಾಗ ಹಾರನ ಹಾಕಮ್ಮ, ಅವ್ನ ಕುತ್ತಿಗೆಗೆ ಹಾಕು. ಮೂಗ್ದಾರ ಹಾಕ್ದಂಗೆ ಕುತ್ತಿಗೆದಾರ ಹಾಕು. ಇವು ಎಂತ ಹೇಳ್ತಿದ್ದ ಅನ್ಕೊಂಡೆ ಅರ್ಥತಿಲ್ಲ ಬೈ. ಬಟ್ಟ ಈ ಥರ ಹೇಳ್ಕೊಂಡ್ಲಿ, ನಮ್ದೊಂದು ಮದುವೆ ಆಯ್ತಾ ಇಲ್ಲ? ಆಯ್ತಪ್ಪ, ನಿನ್ನ ಮದುವೆ ಆಯ್ತು ಇವತ್ತೀಗಕ್ಕ. ಇನ್ನು ಎಂಥದ ನಿನ್ನ ಹಣೆ ಬರ ಹೆಂಗಿತ್ತು ಹಂಗಾತು. ಹೋಯ್ ಬನ್ನಿ, ಒಳ್ಳೇದಾಯ್ಲಿ. ಭಟ್ರೆ ನಿಂತ್ಕೊಳ್ಳಿ, ನಿಮ್ಮ ದಕ್ಷಿಣೆ ತಕೊಯ್ನಿ. ದಕ್ಷಿಣೆ ನಾಳೆ ಬೈಕ್ ತಗೊಂತೀಯಲ್ಲ, ಬೈಕ್ ಪೂಜೆಗೆ ಇಲ್ಲಿಗೆ ಬರ್ಕಲ್ಲ ನೀನು. ಈ ಹುಳಿನ ಬೈಕ್ ತಗೊಂತೀನಿ, ನೀನು ಬಿಡುವಳಲ್ಲ. ಬೈಕ್ ತಗೊಂಡ್ರ ಮೇಲೆ ಇಲ್ಲೇ ಬರ್ಲಕ್ಕ 2 ಒಟ್ಟಿಗೆ ಕೊಡು. ಆತಿಲ್ಯಾ? ಕೊಡ್ತೇಬೇಕಾಗ ಮತ್ತು ಮದುವೆ ದಕ್ಷಿಣೆ 2 ಒಟ್ಟಿಗೆ ಸೇರಿ ಕೊಡ್ತು ನನಗೆ. ಅಡ್ಡಿಲ್ಲ, ಖಂಡಿತ ನಾಳೆ ಅಥವಾ ನಾಡ್ದಂಗೆ ಬರ್ತತ್ತು. ಥ್ಯಾಂಕ್ಸ್ ಭಟ್ರೆ,
ಬೈಕಿದೊಂದು ನೀವೇ ಹೇಳದ್ದು. ನಾನು ಹೇಳಂಗೆ ಹೇಳಿದ್ದೆ, ಯಾರು ಈಗ ಗ್ಯಾರಂಟಿ ಆಯ್ತಲ್ಲ, ನಿಮ್ಮ ದಕ್ಷಿಣ ಕೊಡಲಾಗ್ತಲ್ಲಾರು ನಮ್ದು ಹೊಸ ಬೈಕ್ ಇಲ್ಲಿಗೆ ಬರಕ್ಕೆ ಆಯ್ತು. ಥ್ಯಾಂಕ್ಸ್. ಆರೆ ಮದುವೆ ಆದಂಗಲ್ಲ, ಇಬ್ಬರು ಒಳ್ಳೆ ರೀತಿ ಬದುಕಕ್ಕ, ಒಳ್ಳೆ ರೀತಿ ಸಂಸಾರ ಮಾಡ್ಕ. ಮತ್ತು ನಾಳೆ ಗಲಾಟೆ ಮಾಡ್ಕೊಂಡು ಅದು ಇದು ಮಾಡ್ಕೊಂಕಾಗ ಹೆಣ್ಣಿಗೆ ಮುಂಚೆ ಯಾರೂ ಇಲ್ಲ ಅಂಬ್ರು. ಒಳ್ಳೆ ರೀತಿ ಬದುಕಿ ಬಾಳಿ. ಮಂಜ ಅಂತೂ ಮದುವೆ ಆಯ್ತಲ್ಲ, ಬನ್ನಿ ಬನ್ನಿ ನಡೀನಿ ಫಸ್ಟ್ ನಿಮ್ಮ ಮನೆಗೆ ಹೋಪ. ಆದಂಗಾಯ್ಲಿ ನಿಮ್ಮ ಮನೆಗೆ ಒಂದು ಹೋಗಿ ಮುಖ ತೋರಿಸಿ ಕಡೆಗೆ ಮುಂದೆ ಅಂತದ್ದು ಕಡೆ ಕಮ್ದು. ನಡೀನಿ ನೀವು ಬೈಕ್ ಬುಕ್ ಮಾಡಿ ಹೋಪಕ್ಕ. ಎಲ್ಲ ಎಂತ ಕಾಣ್ತಿದ್ರಿ, ಈ ಮದುವೆ ಊಟ ಗೀಟ ಎಲ್ಲ ಇಲ್ಲ. ಈಗ ದಕ್ಷಿಣ ಸಿಕ್ಕುದೇ ಕಷ್ಟದಲ್ಲಿ ನಮಗೆ ಇತ್ತಪ್ಪ ಗಂಡಿನ ಕಂಡ್ರೆ. ಹಂಗೆ ಆದಂಗಾಯ್ಲಿ, ನಮಗೇನಲ್ದ ಮದುವೆ ಹತ್ರ ಅಂಬ್ರು ಮಾಡಿಸದ್ದು ಅತ್ಲಾಗೆ. ನಾವು ಬೇಡ ಅಂಬುದು ಒಂದಿತ್ತು, ಇನ್ನು ಮಾಡ್ಕೊಂಡ್ರೆ ನಾವೆಂತ ಮಾಡೋಕ್ಕತ್ತಲ್ದ.